ಧರ್ಮಸ್ಥಳ ಕ್ಷೇತ್ರ ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅಪಪ್ರಚಾರ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಅಖಿಲ ಕರ್ನಾಟಕ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತವೃಂದದಿಂದ ಉಜಿರೆಯಲ್ಲಿ ಬೃಹತ್ ಸಮಾವೇಶ ಮತ್ತು ಹಕ್ಕೊತ್ತಾಯ ನಡೆಯಿತು. ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಎಸ್ಟಿಎಂ ಕಾಲೇಜಿನವರೆಗೆ ಬೃಹತ್ ಮೆರವಣಿಗೆ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಲ್.ಎಚ್. ಮಂಜುನಾಥ್ ಮಾತನಾಡಿ, ಸುಳ್ಳಿನ ಗೋಪುರದ ಮೇಲೆ ನಿಂತರೆ ಸತ್ಯ ಕಾಣೋದಿಲ್ಲ. ಸೌಜನ್ಯ ಕುಟುಂಬಿಕರಲ್ಲಿ ನಾನು ಮನವಿ ಮಾಡುವುದು ಇಷ್ಟೇ, ಸುಳ್ಳಿನಿಂದ ಹೊರಬಂದು ನೋಡಿ, ನಿಮಗೆ ಸತ್ಯ ಕಾಣುತ್ತದೆ. ಸತ್ಯವನ್ನ ಕಾಣುವ ಪ್ರಯತ್ನವನ್ನ ಮಾಡಿ. 2012ರಿಂದ ಕೆಲವರು ಧರ್ಮಸ್ಥಳದ ವಿರುದ್ಧ ಭಾರಿ ಪ್ರತಿಭಟನೆಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಈಗ ಸಮಾಜ ಸೇವೆಯಲ್ಲಿರುವ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಅವಮಾನ ಮಾಡುವಂತಹ ಕಾರ್ಯ ನಡೆದಿದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಮಾತನಾಡಿ, ಭಾರತ ದೇಶದಲ್ಲಿ ಯಾವಾಗಲೂ ಸತ್ಯಕ್ಕೆ ಜಯವಿದೆ. ಧರ್ಮಸ್ಥಳ ಪವಿತ್ರ ಆಗಿದೆ, ಕಾವಂದರು ಪರಿಶುದ್ಧವಾಗಿದ್ದಾರೆ ಎಂದರು. ಮಾಜಿ ಮಂತ್ರಿ ಅಭಯಚಂದ್ರ ಜೈನ್ ಮಾತನಾಡಿ, ಯಾರು ಕೊಂದವರ ಜೊತೆ ಸೇರಿ ಪ್ರತಿಭಟನೆ ನಡೆಸುತ್ತಿದ್ದಾರೋ ಅವರೇ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಎಂದರು. ಪ್ರತಿಭಟನಾ ಸಭೆಯ ಬಳಿಕ ಉಜಿರೆ ದೇವಸ್ಥಾನದಿಂದ ಉಜಿರೆ ಎಸ್ಟಿಎಂ ಕಾಲೇಜಿನವರೆಗೆ ಪ್ರತಿಭಟನಾ ಜಾಥಾ ನಡೆಯಿತು. ಸೌಜನ್ಯ ಪ್ರಕರಣವನ್ನು ಸರಿಯಾಗಿ ತನಿಖೆ ಮಾಡಿ ನ್ಯಾಯಕ್ಕಾಗಿ ಒತ್ತಾಯ ಮಾಡಬೇಕೆಂದು ಶಾಸಕ ಹರೀಶ್ ಪೂಂಜ ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರ ಶರತ್ ಕೃಷ್ಣ ಪಡವೆನ್ನಾಯ, ಅಜಿಲ ಸೀಮೆಯ ಅರಸ ಡಾಕ್ಟರ್ ಪ್ರಸಾದ್ ಅಜಿಲ, ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಮೊದಲಾದವರು ಇದ್ರು. ಸಮಾವೇಶ ನಡೀತಾ ಇದ್ದ ಸಂದರ್ಭ ಅಲ್ಲಿಗೆ ಸೌಜನ್ಯ ತಾಯಿ ಕುಸುಮಾವತಿ ಕೂಡ ಆಗಮಿಸಿದ್ದಾರೆ. ಆದರೆ ಈ ಸಂದರ್ಭ ಅವರು ವೇದಿಕೆ ಏರಲು ಪ್ರಯತ್ನವನ್ನ ಮಾಡಿದ್ದು, ಅವರನ್ನ ವೇದಿಕೆಗೆ ಏರಲು ಪೊಲೀಸರು ಬಿಡದೇ ಇದ್ದಾಗ ಸ್ವಲ್ಪ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಬಳಿಕ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಭಿತ್ತಿಪತ್ರ ಹಿಡಿದ ಕುಸುಮಾವತಿ ಅವರನ್ನ ಪೊಲೀಸರು ಕಳುಹಿಸಿಕೊಟ್ರು. ಅದು ನಮ್ಮ ಉಸಿರು, ನಮ್ಮ ಉಸಿರು, ನಮ್ಮೆಲ್ಲರ ಉಸಿರು. ಆ ಉಸಿರು ಕಡೆ ಬೆಟ್ಟು ತೋರಿಸ್ಬೇಡ, ಆ ಉಸಿರು ಕಡೆ ಬೆಟ್ಟು ತೋರಿಸ್ಬೇಡ, ಆ ದೇವರ ಸನ್ನಿಧಿ ಬೆಟ್ಟು ತೋರಿಸ್ಬೇಡ. ಯಾರು ಸೌಜನ್ಯ ಕೊಲೆ ಮಾಡಿದ್ದಾರೆ ಅವ್ರು ಶಿಕ್ಷೆ ಆಗಕ್ಕೆ ನಾವು ನಿಮ್ಮ ಜೊತೆಲಿ ಕುಳಿತಿರೋರು ಎಲ್ಲರೂ ಬರ್ತಾರೆ, ಯಾರು ಬರಲ್ಲ ಅನ್ನಲ್ಲ. ಆದ್ರೆ ಕ್ಷೇತ್ರದ ಬಗ್ಗೆ ಇನ್ನೊಂದ್ಸತಿ ಮಾತಾಡಿದ್ರೆ ನಾವ್ಯಾರು ಸುಮ್ಮನೆ ಇರಲ್ಲ. ಅಸಮಾಧಾನ ಇರೋದು ನಿಮ್ಮ ಮೇಲೆ. ನನ್ನ ಅಸಮಾಧಾನ ಆ ಯೂಟ್ಯೂಬ್ ಚಾನಲ್ನಲ್ಲಿ ಸುಳ್ಳು ಸುದ್ದಿಗಳನ್ನು ಹರಿಯಬಿಟ್ಟವರ ಮೇಲಲ್ಲ. ನನ್ನ ಅಸಮಾಧಾನ ಆ ಯೂಟ್ಯೂಬ್ ಚಾನಲನ್ನು ನೋಡಿ ಸುಮ್ಮನೆ ಕೂತ್ಕೊಳ್ತೀರಲ್ಲ ನಿಮ್ಮ ಮೇಲೆ. ಪೂಜ್ಯ ಕಾವಂದರೆ ನಾವು ನಿಮ್ಮ ಜೊತೆಗೆ, ಪೂಜ್ಯ ಕಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ, ನಾವು ನಿಮ್ಮ ಜೊತೆಗಿದ್ದೇವೆ, ಪೂಜ್ಯ ಕಾವಂದರೆ ನಾವು ನಿಮ್ಮ ಜೊತೆಗೆ, ಪೂಜ್ಯ ಕಾವಂದರೆ ನಾವು ನಿಮ್ಮ ಜೊತೆಗಿದ್ದೇವೆ. ಮಾತಾಡ್ತಂದವ್ರು ಇವ್ರಿಬ್ರು ಒಬ್ಬರೇ, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಹೊಡೆದ್ರು ಸುಮ್ಮನೆ ಇದ್ರು ಯಾರು ಇಲ್ಲ. JCB ಊತ್ ಬಿಟ್ಬಿಡ್ತೀಯ.
ನಾವು ಸೌಜನ್ಯ ಪರವಾಗಿದ್ದೇವೆ 100ಕ್ಕೆ 100. ಆದರೆ ನಾವು ಹೆಗ್ಗಡೆ ಅವರ ಪರವಾಗಿದ್ದೇವೆ 100ಕ್ಕೆ 110. ನಾವು ಹೆಗ್ಗಡೆ ಅವರ ಪರವಾಗಿದ್ದೇವೆ, ಜೀವ ಕೊಡ್ತೇವೆ. ನಾವು ಈ ಹೋರಾಟದಲ್ಲಿ ನಿಲ್ಲೋದಿಲ್ಲ. ಇವತ್ತು ಈ ಪ್ರಕರಣವನ್ನ ಸುಳ್ಳಿನ ಕೋಟೆಯ ಮೇಲೆ ನಿಂತು ಸತ್ಯವನ್ನ ಹುಡುಕುವಂತ ಪ್ರಯತ್ನವನ್ನ ಈ ಸುಳ್ಳು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಬಹಳ ದೊಡ್ಡ ಹೋರಾಟ 2012ರಿಂದ ಒಂದಷ್ಟು ವ್ಯಕ್ತಿಗಳು ಮಾಡಿಕೊಂಡು ಬಂದಿದ್ದಾರೆ. ಸೌಜನ್ಯ ಪ್ರಕರಣ ಅನ್ನುವಂಥ ವಸ್ತುವಿನ ಮೇಲೆ ಬಂದೂಕಿಟ್ಟು ಹೆಗ್ಗಡೆ ಅವರನ್ನ ಹಣಿಯಬೇಕು ಅಂತ ಹೇಳಿ ದೊಡ್ಡ ಒಂದು ಹುನ್ನಾರ, ದೊಡ್ಡದೊಂದು ಪ್ರಯತ್ನ. ಇದು ನಾನು ಯಾವುದೇ ಧಾರ್ಮಿಕವಾಗಿ ಮಾತಾಡ್ತಾ ಇಲ್ಲ. ಆದರೆ ಇವತ್ತು ಏಳಿಗೆಗೆ ಬರುವ ಎಲ್ಲ ಧಾರ್ಮಿಕ ವ್ಯಕ್ತಿಗಳನ್ನು, ಸಮಾಜ ಸೇವೆ ಮಾಡುವ ಎಲ್ಲ ಧಾರ್ಮಿಕ ವ್ಯಕ್ತಿಗಳನ್ನು, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನ ಅವಮಾನ ಮಾಡುವಂಥ, ಅವುಗಳನ್ನೆಲ್ಲ ಹೀನಾಯ ಮಾಡುವಂಥ ಬಹಳ ದೊಡ್ಡ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. 11 ವರ್ಷಗಳ ಹಿಂದಿನ ಒಂದು ಕೊಲೆಯ ವಿಚಾರ. ಶಾಲಾ ಬಾಲಕಿ ಸೌಜನ್ಯ ಎನ್ನುವಂತ ಒಂದು ಮಗು ಕೊಲೆ ಆಗ್ತದೆ. ಇಷ್ಟು ವರ್ಷ ಸುಮ್ಮನೆ ಇದ್ದಂತ ನಾವು ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕೆಲವು ವಿಚಾರವನ್ನ ನೋಡುವಂತ ವ್ಯವಸ್ಥೆಗೆ ನಾವು ಒಳಗಾಗ್ತೇವೆ. ಆದರೆ ಇವತ್ತು ಏನು ಇದರಲ್ಲಿ ತರ್ಕ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಪೂಜ್ಯ ಹೆಗ್ಗಡೆಯವರು ಹೇಳ್ತಾರೆ, ಸೌಜನ್ಯ ನಮ್ಮ ಊರಿನ ಹುಡುಗಿ, ನಮ್ಮ ಬಾಲಕಿ, ನಮ್ಮ ಕ್ಷೇತ್ರದ ಶಾಲೆಯಲ್ಲಿ ಕಲಿತಾ ಇದ್ದಂತಹ ಒಬ್ಬ ಹುಡುಗಿ ಹತ್ಯೆ ಆಗಿದೆ. ಇವರ ಬಗ್ಗೆ ಯಾವುದೇ ತನಿಖೆ ಕೂಡ ಸರ್ಕಾರ ಮಾಡುವುದರಲ್ಲಿ ನನ್ನ ಅಭ್ಯಂತರ ಇಲ್ಲ, ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಈ ವಿಚಾರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಗುರಿಯಾಗಿಟ್ಟುಕೊಂಡು, ಪೂಜ್ಯ ಕಾವಂದ್ರನ್ನ ಗುರಿಯಾಗಿಟ್ಟುಕೊಂಡು ಆಪಾದನೆ ಮಾಡುವಂತದ್ದು ಏನಿದೆ ಅನ್ನುವಂಥದ್ದು ವಿಚಾರ. ಹೆಗ್ಗಡೆ ಕುಟುಂಬದ ಮೇಲೆ ತೂರಿಸುವಂತ ಕೃತ್ಯ, ಹೇಯ ಕೃತ್ಯ ಮಾಡುವವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಇವತ್ತು ಇಲ್ಲಿ ಎದ್ದು ನಿಂತಿದ್ದೇವೆ. ಸತ್ಯಮೇವ ಜಯತೆ. ಈ ದೇಶದ ಇತಿಹಾಸ, ಈ ದೇಶದ ಸ್ವಾತಂತ್ರ್ಯ ಎಲ್ಲ ಸತ್ಯಮೇವ ಜಯತೆ ಮುಖಾಂತರ ಆದಂತ ಇತಿಹಾಸ. ಆ ತಿಮ್ಮರೋಡಿ ತಾಕತ್ತಿದ್ರೆ ಇಲ್ಲಿ ಬರಬೇಕು. ತಿಮ್ಮರೋಡಿಗೆ ಆಗ್ಲಿಲ್ಲ. ತಿಮ್ಮರೋಡಿ ಕಳ್ಳ, ತಿಮ್ಮರೋಡಿ ನೀಚ, ತಿಮ್ಮರೋಡಿ ಅವನು ಎಲ್ಲ ದುಷ್ಕೃತ್ಯದಲ್ಲಿ ಅವನ ಪಾತ್ರವಿದೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಗೆ ಕೆಟ್ಟುಕೊಡ್ತಾನೆ, ಅವನ ಅಪ್ಪನಿಂದ ಸಾಧ್ಯ ಇಲ್ಲ. ಅವನ ಅಪ್ಪನನ್ನು ನಾವು ಎದುರಿಸ್ತೇವೆ. ಇವತ್ತು ನಿಜವಾದ ಹೋರಾಟದ ಕಿಚ್ಚಿಗೆ ಒಂದು ಕಿಚ್ಚು ಬಿದ್ದಿದೆ. ಇವತ್ತು ಹೋರಾಟದ ಕಿಚ್ಚು ಬಿದ್ದಿದೆ. ಇದು ಎಲ್ಲಿ ಹೊರಗೆ ಹೋಗಿ ನಿಲ್ತದೆ ನೋಡಿ. ಖಂಡಿತವಾಗಿ ಯಾರು 11 ವರ್ಷದ ಹಿಂದೆ ಅನ್ಯಾಯಕ್ಕೆ ಒಳಗಾಗಿ ಸಾವನ್ನಪ್ಪಿದಳೋ ಆ ಕುಟುಂಬಕ್ಕೆ, ಅವಳಿಗೆ ಖಂಡಿತವಾಗಿ ಈ ವರ್ಷ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು, ಅಣ್ಣಪ್ಪ ಸ್ವಾಮಿ ಖಂಡಿತ ನ್ಯಾಯ ಕೊಡ್ತಾರೆ. ಕ್ಷೇತ್ರದ ವಿರುದ್ಧ ಬರೀ ಸೌಜನ್ಯನ ಹೆಸರನ್ನ ಇಟ್ಟುಕೊಂಡು ವ್ಯವಸ್ಥಿತ ಷಡ್ಯಂತರ ಮಾಡುವ ದೊಡ್ಡ ಜಾಲ ಇದೆ. ಇದನ್ನು ಹಿಡನ್ ಅಜೆಂಡಾ ಇದೆ ಇವರದ್ದು. ಯಾಕೆ ಧರ್ಮಕ್ಷೇತ್ರ ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಜಗತ್ತಿನಾದ್ಯಂತ ಭಕ್ತವೃಂದವನ್ನು ಹೊಂದಿದೆ. ಹೇಗಾದ್ರೂ ಮಾಡಿ ಇಲ್ಲಿಗೆ ಬರುವ ಭಕ್ತರನ್ನು ನಿಲ್ಲಿಸಬೇಕು. ಇದರ ಒಟ್ಟಿಗೆ ಮಿಷನರಿಗಳ ಕೈವಾಡವೂ ಇದೆ. ನೀವು ಕೂಲಂಕುಷವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತೀರಲ್ಲ, ಇದೇ ಪ್ರಶ್ನೆಯನ್ನು ತಿಮ್ಮರೋಡಿ ಅವರಿಗೂ ಮಾಡಿ. ದಯಮಾಡಿ ಯಾಕೆ ನೀವು ಇದರ ವಿರುದ್ಧ ಧರ್ಮಸ್ಥಳವನ್ನು ಎಳೆದು ತರ್ತೀರಿ? ನ್ಯಾಯಾಲಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆಯೂ ನೀವು ಯಾಕೆ ಅವರ ಹೆಸರನ್ನ, ಅವರ ಕ್ಷೇತ್ರವನ್ನ, ಪೂಜ್ಯ ಕಾವಂದ್ರ ಹೆಸರನ್ನ ಯಾಕೆ ನಡುವಿನಲ್ಲಿ ಎಳೆದು ತರ್ತೀರಿ? ಅಪಪ್ರಚಾರ, ಕಟ್ಟುಕತೆ, ಸುಳ್ಳು ಕಥೆಗಳನ್ನು ಯಾಕೆ ಹೇಳ್ತೀರಿ ಅನ್ನೋದನ್ನ. ಕುಮಾರಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಅದು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಆ ನೊಂದ ಕುಟುಂಬ 11 ವರ್ಷದಿಂದ ಯಾವ ರೀತಿಯ ಒಂದು ಮಾನಸಿಕ ಹಿಂಸೆಯನ್ನು ಅನುಭವಿಸಿದ್ದಾರೆ, ಅದರಿಂದ ಅವ್ರು ಹೊರಗೆ ಬರಬೇಕು. ನೆಮ್ಮದಿಯಾದ ಒಂದು ಸತ್ಯ ಧರ್ಮದ ನ್ಯಾಯ ಅವರಿಗೆ ಸಿಗಬೇಕು. ಒಂದು. ಎರಡನೇದಾಗಿ ಉಗ್ರವಾಗಿ ಹೋರಾಟ, ಇದು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಎರಡನೇದಾಗಿ ಪೂಜ್ಯ ಕಾವಂದರ ವಿರುದ್ಧ, ಧರ್ಮ ಕ್ಷೇತ್ರದ ವಿರುದ್ಧ, ಕಾವಂದರ ಕುಟುಂಬದ ವಿರುದ್ಧ, ಇಡೀ ಧರ್ಮಸ್ಥಳದ ವಿರುದ್ಧ ಇವರೇನು ವ್ಯವಸ್ಥಿತ ಷಡ್ಯಂತ್ರ ಮಾಡಿಕೊಂಡು ಇಡೀ ನಾಡಿಗೆ ಪ್ರಚಾರ ಮಾಡ್ತಿದ್ದಾರಲ್ಲ, ಅಪಪ್ರಚಾರ, ಅದು ನಿಲ್ಲಬೇಕು.